ವ್ಯಕ್ತಿಯೋರ್ವ ಪೊಲೀಸ್ ನಿರತನಾಗಿದ್ದ ಪೊಲೀಸ್ ಅಧಿಕಾರಿಯ ಮೇಲೆಯೇ ವಾಹನ ಹತ್ತಿಸಿದ್ದಾನೆ। ಈ ವೇಳೆ ಟ್ರಾಫಿಕ್ಗೆ ಎಸ್ಐ ಸೂರಜ್ ಕುಮಾರ್ ಅವರಿಗೆ ಗಾಯವಾಗಿದ್ದು ಪೊಲೀಸರು ಆರೋಪಿ ಸಾದಾಕತ್ ಎಂಬಾತನನ್ನ ಬಂಧಿಸಿದ್ದಾರೆ। ಲಾಕ್ಡೌನ್ ಹಿನ್ನೆಲೆಯಲ್ಲಿ ಬರ್ಕೆ ವಿಜಯ್ ಬಿಗ್ ಬಜಾರ್ ಬಳಿ ಬ್ಯಾರಿಕೇಡ್ ಹಾಕಲಾಗಿದ್ದು ಪೊಲೀಸರು ವಾಹನವನ್ನ ತಡೆದು ತಪಾಸಣೆ ಮಾಡ್ತಾ ಇದ್ದಾರೆ। ಇನ್ನು ಆರೋಪಿಯ ವಾಹನವನ್ನ ಕೂಡ ಪೊಲೀಸರು ತಪಾಸಣೆ ಮಾಡೋದಕ್ಕೆ ಅಂತ ತಡೆಯೋದಕ್ಕೆ ಯತ್ನಿಸಿದ್ದು ಈ ಸಂದರ್ಭದಲ್ಲಿ ಆರೋಪಿ ಪೊಲೀಸರ ಮೇಲೆಯೇ ವಾಹನ ಹತ್ತಿಸಿದ್ದಾನೆ। ಪ್ರಸ್ತುತ ಆರೋಪಿಯನ್ನ ಬಂಧಿಸಲಾಗಿದೆ। ಆಗದಿಂದ ಇಲ್ಲೇ ಇದ್ದಾರೆ ನಮ್ಮ ಬಟ್ಲ ಪಬ್ಲಿಕ್ ಟಿವಿ ಎಲ್ಲ ಉದಯವಾಣಿ ಎಲ್ಲ ಗಾಡಿ